ಕಾಂಜಂಗಾಡ್ನ ಸಂಸ್ಥೆಯೊಂದನ್ನು ಕೇಂದ್ರೀಕರಿಸಿ ನಕಲಿ ಪ್ರಮಾಣ ಪತ್ರಗಳನ್ನು ತಯಾರಿಸ್ತಾ ಇದ್ದ ತಂಡದ ಮೂವರನ್ನ ಕಾಸರಗೋಡಿನ ಹೊಸದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಸಂಸ್ಥೆಯ ಮಾಲೀಕ ಕೋವಲ್ಪಳ್ಳಿಯ ಸಂತೋಷ್ ಕುಮಾರ್, ಕಾಂಜಂಗಾಡ್ ದಕ್ಷಿಣದ ನಿವಾಸಿ ಮತ್ತು ಚೆರುವತ್ತೂರಿನ ಮೌಕೋಡ್ ನಿವಾಸಿ ಪಿ ರವಿಚಂದ್ರನ್ ಮತ್ತು ಹೊಸದುರ್ಗ ಬೀಚ್ನ ಶಿಹಾಬ್ ಬಂಧಿತರು. ಕಾಂಜಂಗಾಡ್ ಪುದಿಯಕೋಟ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ನೆಟ್ ಫಾರ್ ಯು ಎಂಬ ಸಂಸ್ಥೆಯಲ್ಲಿ ಈ ದಂಧೆ ನಡೀತಾ ಇತ್ತು. ಸಂಸ್ಥೆಯಿಂದ ಕಂಪ್ಯೂಟರ್ಗಳು, ಹಾರ್ಡ್ ಡಿಸ್ಕ್ಗಳು ಮತ್ತು ಸೀಲ್ಗಳು ಸೇರಿದಂತೆ ಹಲವಾರು ನಕಲಿ ದಾಖಲೆಗಳು ಮತ್ತು ನಕಲಿ ದಾಖಲೆಗಳನ್ನು ತಯಾರಿಸಲು ಬಳಸಲಾದಂತಹ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಿಹಾಬ್ ಮನೆಯಲ್ಲಿ ಶೋಧ ನಡೆಸಿ ಮುದ್ರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರವೀಂದ್ರನ್ ಅವರ ನಿವಾಸದಲ್ಲೂ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಆರೋಪಿಗಳು ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ದಾಖಲೆ ಪತ್ರ, ಪಾಸ್ಪೋರ್ಟ್ಗಳು, ಡ್ರೈವಿಂಗ್ ಲೈಸೆನ್ಸ್ಗಳು, ಎಸ್ಎಲ್ಸಿ ಪುಸ್ತಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ನಕಲಿ ಮಾಡುವ ಬೃಹತ್ ದಂಧೆಯನ್ನ ಆರೋಪಿಗಳು ನಡೆಸ್ತಾ ಇದ್ರು ಎನ್ನಲಾಗಿದೆ. ಈ ದಂಧೆಯಲ್ಲಿ ಇನ್ನೂ ಹೆಚ್ಚಿನ ಜನರು ಭಾಗಿಯಾಗಿರುವ ಶಂಕೆ ಇದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ.